ಬ್ರಹ್ಮಾವರದ ಬಳಿ ದೇವಸ್ಥಾನವೊಂದರ ಜೀರ್ಣೋದ್ಧಾರದ ಸಂದರ್ಭ ಪ್ರಾಚೀನ ಶಿವಲಿಂಗವೊಂದು ಪತ್ತೆಯಾಗಿದೆ. ಬ್ರಹ್ಮಾವರ ಬಳಿಯ ಶಿರಿಯಾರು ಸಕ್ಕಟ್ಟು ಎಂಬಲ್ಲಿ ಋಷಿಮುನಿಗಳ ಕಾಲದ ಪ್ರಾಚೀನ ದೇವಸ್ಥಾನವೊಂದು ತೀರಾ ಶಿಥಿಲಾವಸ್ಥೆಯಲ್ಲಿದ್ದುದನ್ನು ಕಂಡು ಜೀರ್ಣೋದ್ಧಾರ ಮಾಡಲು ಇಲ್ಲಿನ ಗ್ರಾಮಸ್ಥರು ಮುಂದಾಗಿದ್ದಾರೆ. ಚಿಕ್ಕ ಬಾಗಿಲಿನ ಗರ್ಭಗುಡಿ, ಜೋತು ಬಿದ್ದ ಮರದ ಪಕ್ಕಾಸು, ದೇವಸ್ಥಾನದ ಬಳಿ ಇರುವ ಶಿಲಾಶಾಸನ, ತೀರ್ಥಮಂಟಪ, ಹೆಬ್ಬಾಗಿಲಿನ ಪಳೆಯುಳಿಕೆ, ತೀರ್ಥಬಾವಿ, ಬಲಿಪೀಠಗಳು ಗತವೈಭವದ ಸಾಕ್ಷಿ ನುಡಿಯುತ್ತಿವೆ. 5 ತಲೆಮಾರಿನಿಂದ ದೇವಸ್ಥಾನದ ಬಳಿ ನೆಲೆಸಿರುವ ರಘುರಾಮರಾವ್ ಆಡಳಿತಗಾರರಾಗಿದ್ದು, ಸರ್ಕಾರದ ತಸ್ತೀಕು ಮಾತ್ರ ದೇವಸ್ಥಾನಕ್ಕೆ ಆದಾಯವಾಗಿದೆ. ಶೃಂಗೇರಿ ಜಗದ್ಗುರುಗಳ ಆಶೀರ್ವಾದ ಮತ್ತು ಮಾರ್ಗದರ್ಶನದಿಂದ ಅವರ ಮಗ ಗೋಪಾಲಕೃಷ್ಣ ಊರವರ ನೆರವಿನಿಂದ ಜೀರ್ಣೋದ್ಧಾರ ಕೆಲಸವನ್ನು ಮಾಡುವ ಸಂಕಲ್ಪವನ್ನು ಮಾಡಿದರು. ಆದರೆ ಅನೇಕ ಅಡೆತಡೆಗಳು ಬಂದ ಕಾರಣ ಜೀರ್ಣೋದ್ಧಾರ ಕಾರ್ಯ ವಿಳಂಬವಾಗಿ ಸಾಗಿತ್ತು. 2007ರಿಂದ ನಾನಾ ಜ್ಯೋತಿಷ್ಯರಿಂದ ಪ್ರಶ್ನಾಚಿಂತನೆ ನಡೆಸಿದರೂ ಕಾಲ ಕೂಡಿ ಬಂದಿಲ್ಲ. ಈ ವರ್ಷ ದೈವಜ್ಞರಾದ ಕೊರ್ಗಿ ನಾಗೇಶ್ ಮಂಜರಿಂದ ಪ್ರಶ್ನಾಚಿಂತನೆ ನಡೆದು ಅನೇಕ ದೋಷಕ್ಕೆ ಪರಿಹಾರವನ್ನು ಸೂಚಿಸಿದರು. ದೇವಸ್ಥಾನದ ಈಶಾನ್ಯವಾದ ಸರೋವರದಲ್ಲಿ ಶಿವಲಿಂಗ ಭೂಗತವಾಗಿರುವುದನ್ನು ಹೇಳಲಾಗಿತ್ತು. ಅದೇ ರೀತಿಯಾಗಿ ಇದೀಗ ಶಿವಲಿಂಗ ಪತ್ತೆಯಾಗಿದೆ. ಇಲ್ಲಿನ ಸಮೀಪದ ಶಿವ ದೇವಸ್ಥಾನದಲ್ಲಿ ಇದೇ ಮಾದರಿಯ ಲಿಂಗವಿದೆ. ಶೈವ ಮತ್ತು ವೈಷ್ಣವ ಸಾನ್ನಿಧ್ಯವಾಗಿ ಊರವರಿಂದ ಜೀರ್ಣೋದ್ಧಾರಗೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಗುಡಿಯಲ್ಲಿರುವ ವಿಷ್ಣುಮೂರ್ತಿ ವಿಗ್ರಹಕ್ಕೆ ಶಂಕರ ಭಟ್ಟರವರಿಂದ ನಿತ್ಯ ಪೂಜೆ ನಡೆಯುತ್ತಿದೆ. ಹಿರಿಯರ ಗ್ರಾಮದ ಉಡುಪಿ ತಾಲೂಕಿನ ಈ ದೇವಸ್ಥಾನವು ವಿಷ್ಣುಮೂರ್ತಿ ದೇವಸ್ಥಾನ ಆಗಿದ್ದು ಸುಮಾರು 476ನೇ ಸ್ಥಾಪನೆ ನಂಬರ್ದಲ್ಲಿದ್ದು ತಸ್ದೀಕ್ ಪಡೀತಾ ಇದ್ದೇವೆ ಈಗಲೂ ಕೂಡ. ಹಾಗೆ ಈ ದೇವಸ್ಥಾನ ಕೆಲವು ವರ್ಷಗಳಿಂದ ಜೀರ್ಣಾವಸ್ಥೆ ಹೊಂದಿದ್ದು, ಇದರ ಬಗ್ಗೆ ನಾವು ಪ್ರಶ್ನಾಚಿಂತನೆ ಮಾಡಿದಾಗ ಜೀರ್ಣೋದ್ಧಾರ ಆಗದೇ ಇರುವುದನ್ನು ಕಂಡು ಇಲ್ಲಿ ಹಿಂದೆ ಏನೋ ಒಂದು ವ್ಯವಸ್ಥೆಗಳು ನಾಶ ಆಗಿದೆ ಎಂದು ತಿಳಿದು ಬಂದಿತ್ತು. ಅದೇ ಪ್ರಕಾರ ನಾವು